ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಳದ ಎದುರಿನ ದೇವಮಾರುಗದ್ದೆಯಲ್ಲಿ 28ನೇ ವರ್ಷದ ಹೊನಲು ಬೆಳಕಿನ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳ ಬಹಳ ಅದ್ದೂರಿಯಾಗಿ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಮುಖ್ಯಮಂತ್ರಿ ಚಂದ್ರು ಮಾತನಾಡಿ, ಜಾನಪದ ಕ್ರೀಡೆಯಾದ ಕಂಬಳಕ್ಕೆ 100 ವರ್ಷ ಇತಿಹಾಸವಿದ್ದು, ಈ ಕೃಷಿ ಸಂಸ್ಕೃತಿ ನಿಷೇಧಗೊಳಿಸುವ ಹುನ್ನಾರ ನಡೀತಾ ಇದೆ ಎಂಬ ಮಾಹಿತಿ ಈ ಹಿಂದೆ ಕೇಳಿ ಬಂದಿತ್ತು. ರೈತರ ಹಾಗೂ ಜನರ ಭಾವನಾತ್ಮಕ ಸಂಸ್ಕೃತಿಯಾದ ಕಂಬಳವನ್ನ ನಿಷೇಧಿಸುವುದು ಅನಗತ್ಯ ವಿಚಾರ ಅಂತ ಹೇಳಿದ್ರು. ಕಂಬಳ ಅನ್ನೋದು ನಿಮಗೆ ಎಷ್ಟು ಗೊತ್ತಿಲ್ಲ, ನಾನು ಅಲ್ಲಿ ನೋಡಕ್ಕಾಗದೆ ತಿಳ್ಕೊಂಡಿದ್ದೀನಿ. ಈ ಕಂಬಳ ಅನ್ನತಕ್ಕಂಥದ್ದು ಕರ್ನಾಟಕದ ಜಾನಪದ ಒಂದು ಕ್ರೀಡೆ. ಕೇವಲ ಎಲ್ಲಾ ಕಡೆ ಇಲ್ಲ. ಇವತ್ತು ಕರಾವಳಿ ಮತ್ತು ಉಡುಪಿ ಜಿಲ್ಲೆ ವಿಭಾಗ ಜಿಲ್ಲೆ ಆದಂತ, ಆಮೇಲೆ ಕೇರಳದಲ್ಲೂ ಸ್ವಲ್ಪ ಭಾಗದಲ್ಲಿ ಇರಬಹುದು ಅಂತ ಅನ್ಸಿದ್ದೀನಿ. ಕಾಸರಗೋಡಲ್ಲೂ ಇದೆ ಅಂತ ಹೇಳಿದ್ರು. ಇದು ರೈತರ ಒಂದು ಸಾಂಕೇತಿಕ ಕಾರ್ಯಕ್ರಮ, ಕ್ರೀಡೆ. ಬರೀ ರೈತರ ಅಂತ ನಾನು ಹೇಳೋದಕ್ಕಿಂತ ಸುಮಾರು ವರ್ಷಗಳಿಂದ ನಡೆದ ಪದ್ಧತಿ, 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕಂಬಳ ಇದೆ. ನಮಗೆ ಗೊತ್ತಿರೋ ಹಾಗೆ ಮಧ್ಯೆ ನಿಂತೋಗಿರು ರಮಾನಾಥ್ ಅವರು ಹೇಳ್ತಾ ಇದ್ರು, ಬಂಟ್ವಾಳದಲ್ಲೂ ಕೂಡ 9 ವರ್ಷಗಳ ಕಾಲ ಸತತವಾಗಿ ಆ ಕಾರ್ಯಕ್ರಮವನ್ನು ಮಾಡದೆ ಅಂತ ಜಾಗದ ಸಮಸ್ಯೆಯಿಂದಲೇ 9 ಬಹುತೇಕ ದೊಡ್ಡ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇಲ್ಲಿ ಅದೊಂದು ದೊಡ್ಡ ಹಬ್ಬ. ನಮ್ಮ ಕಡೆ ಶಿವರಾತ್ರಿನಲ್ಲಿ ಕೋಣ ನೀವು ಹೇಗೆ ಬಹಳ ಪ್ರೀತಿಸಿ ಹಬ್ಬವನ್ನು ಮಾಡ್ತಿರೋ, ನಾವು ದನಗಳನ್ನ ಎತ್ತುಗಳನ್ನ ಮೆರವಣಿಗೆ ಮಾಡಿ ಕೆಂಡದಲ್ಲಿ ಓಡಿಸ್ತಕ್ಕಂಥ ಒಂದು ಆಟ ಕೂಡ ಅಲ್ಲಿತ್ತು. ಅಲ್ಲಿ ಸ್ಪರ್ಧೆ ಅನ್ನೋದಕ್ಕಿಂತ ಅದೊಂದು ಪದ್ಧತಿ ಆಗಿತ್ತು. ಕಾರ್ಯಕ್ರಮದಲ್ಲಿ ವಿವಿಧ ಸಾಧಕರಾದ ಕಂಬಳ ಕ್ಷೇತ್ರದ ಕೊಳಕೆ ಇರುವತ್ತೂರು ಭಾಸ್ಕರ್ ಕೋಟ್ಯಾನ್, ಉದ್ಯಮ ಕ್ಷೇತ್ರದ ಸತ್ಯಶಂಕರ್ ಭಟ್ ಮತ್ತು ಸಹಕಾರಿ ಕ್ಷೇತ್ರದ ಬಿಎಸ್ ಕುಲಾಲ್ ರವರನ್ನ ಸನ್ಮಾನಿಸಲಾಯಿತು. ಇನ್ನು ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳದ ಸಭಾ ಕಾರ್ಯಕ್ರಮದಲ್ಲಿ ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ ವಿಶೇಷ ತಾರಾ ಆಕರ್ಷಣೆಯಾಗಿ ಕಂಡುಬಂದರು. ಕ್ರೀಡೋತ್ಸವದಿಂದ ಇಷ್ಟು ಜನ ಸೇರೋದ್ರಾಗ ಒಂದು ಜಾಗದ ಕಾರ್ಮಿಕ ದಾದಾಂತು ತಿಪ್ಪು ಅದನ್ನ ಬುಡಂಗಿರಾನಿಗೇಂಡ ನಮಗೆ ಕಂಬಳದ ಕ್ರೀಡೆಗೆ ಮಾತಾ ಜಾತಿದ ಸರ್ವ ಧರ್ಮದ ಮತ್ತು ಸೇರಿನಂಚಿನ ಜಾಗದ ಬಂದ ಅವು ಕಂಬಳದ ಕ್ರೀಡೆಗೆ ಜಾತಿ ನೀತಿ ನೋಡಾಯ್ತು ಮಾತೆಲ್ಲ ಮತ್ತು ಸೇರಲಿ ಖುಷಿ ಟೈಮ್ ತೋರಿ ಭಾಗವಹಿಸಲಿ ಆ ಕಂಬಳದ ಕಾರ್ಯಕ್ರಮ ಪ್ರೋತ್ಸಾಹ ಕೊಡಲಿ. ಕಂಬಳದ ಪ್ರೋತ್ಸಾಹ ಕೊಡಬೇಕು ಅక్కడ ವೇದಿಕೆ ಎದುರು ಬತ್ತುಕೊಳ್ಳಲು ಸಾಧ್ಯ ಉಂಟು. ಬೇಕಾದ್ರೆ ನಿಕ್ಲಿಕ್ಕೆ ಅಂದಾಜಾದಪ್ಪ ರಡ್ಡು ಕೊಡ್ತೇವೆ. ಆ ಕಾರ್ಯಕ್ರಮ ನಡೆಸೋದಲ್ಲ ಅರವಿಂದ್ ಬೋಳಾರ್ ಸಭೆಗೆ ಆಗಮಿಸ್ತಾ ಇದ್ದಂತೆ ಕಂಬಳಾಭಿಮಾನಿಗಳ ಕರತಾಡನ ಮುಗಿಲು ಮುಟ್ಟಿತ್ತು. ಈ ವೇಳೆ ತೇರಿ ಮೇರಿ ಹಿಂದಿ ಚಲನಚಿತ್ರ ಹಾಡಿ ಅಭಿಮಾನಿಗಳನ್ನ ರಂಜಿಸಿದ್ರು. ಜೊತೆಗೆ ಚಲನಚಿತ್ರ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಕಂಬಳದ ಆಕರ್ಷಣೆಯನ್ನ ಹೆಚ್ಚಿಸಿದ್ದು ಮಾತ್ರವಲ್ಲದೆ ಐತಿಹಾಸಿಕ ಕಂಬಳ ಆಧಾರಿತ ಚಲನಚಿತ್ರ ನಿರ್ಮಿಸುವ ಬಗ್ಗೆ ಘೋಷಣೆ ಮಾಡಿದ್ರು. ಆದ್ರೆ ನನಗೆ ಈ ಕಂಬಳದ ಮೇಲೆ ಬಹಳ ಆಸೆ, ತುಂಬಾ ಒಂದು 4-5 ವರ್ಷದಿಂದ ಇತ್ತು. ಇದೊಂದು ಸಿನಿಮಾ ಮಾಡಬೇಕು. ಇದನ್ನ ಬರೀ ರಾಜ್ಯ ಮಟ್ಟಕ್ಕಲ್ಲ, ರಾಷ್ಟ್ರ ಮಟ್ಟಕ್ಕಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. ಇಂಗ್ಲಿಷ್ ನಲ್ಲಿ ಡಬ್ ಮಾಡಿ ನಮ್ ತುಳು ಜನ ಏನು, ನಮ್ ತುಳು ಜನದ ಸಂಸ್ಕೃತಿ ಏನು, ನಮ್ ತುಳು ಜನದ ರೈತರೇನು, ನಮ್ ತುಳು ಜನದ ಕೋಣಗಳು ಹೆಂಗ್ ಓಡ್ತವೆ, ಇದ್ರ ಹಿಂದೆ ಎಷ್ಟು ಕಥೆ ಇದೆ, ಎಷ್ಟು ನೋವಿದೆ, ಎಷ್ಟು ಒಂದು ಆಸೆ, ಆಮೇಲೆ ಮನುಷ್ಯ ಮತ್ತು ಪ್ರಾಣಿಯ ಸಂಬಂಧ. ಆಮೇಲೆ ನಿನ್ನೆ ನಾನು ಹೆಗ್ಗಡೆ ಅವರಿಗೆ ಬಹಳ ಇಷ್ಟ ಆಯ್ತು, ಈ ಪಿಕ್ಚರ್ ಮಾಡ್ತಾ ಇದ್ದೀನಿ ಅಂತ ನಿನ್ನೆ ನಾನು ಕರೆದು ಆಶೀರ್ವಾದ ಮಾಡಿ 1 ಗಂಟೆ ಕೂತು, ಶಿವರಾತ್ರಿ ಆಗಿದ್ರು 1 ಗಂಟೆ ನನ್ನ ಜೊತೆ ಕೂತ್ಕೊಂಡು, ನೀವು ಹೆಂಗಸರ ವಿಚಾರ ಬಹಳ ಮುಖ್ಯ, ಕೋಣ ಇಲ್ಲಿ ಓಡಿಸ್ತಾರೆ, ಬಟ್ ಆ ಕೋಣ ತರ ಹಿಂದೆ ವರ್ಷಾಂಗತೆ ಕೆಲಸ ಮಾಡೋರು ಹೆಣ್ಣು ಮಗಳು.
ಈ ವೇಳೆ ಸವಣೂರು ವಿದ್ಯಾರಶ್ಮಿ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಕೆ ಸಿದ್ದರಾಮ್ ರೈ ಸವಣೂರು, ಇಂಟೆಕ್ ಕಾರ್ಯದರ್ಶಿ ರಾಕೇಶ್ ಮಲ್ಲಿ, ಮಾಜಿ ಶಾಸಕರಾದ ಶಕುಂತಲಾ ಟಿ ಶೆಟ್ಟಿ, ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ, ಅಭಯ್ ಚಂದ್ರ ಜೈನ್, ಬಿ ರಮನಾಥ್ ರೈ, ಯುಟಿ ಖಾದರ್, ಬ್ಯಾಂಕ್ ಆಫ್ ಬರೋಡಾ ಮಂಗಳೂರು ವಲಯದ ಜನರಲ್ ಮ್ಯಾನೇಜರ್ ಗಾಯತ್ರಿ ಆರ್, ಕಂಬಳ ಸಮಿತಿ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಲಾಲ್ ಪಿವಿ, ಎಸ್ಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಶಿಕುಮಾರ್ ರೈ ಬಾಲ್ಯೊಟ್ಟು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೋಟಿ ಚೆನ್ನಯ್ಯ ಕಂಬಳ ಸಮಿತಿಯ ಅಧ್ಯಕ್ಷ ಎನ್ ಚಂದ್ರಹಾಸ್ ಶೆಟ್ಟಿ ಸ್ವಾಗತಿಸಿದ್ರು. ಉಪಾಧ್ಯಕ್ಷ ನಿರಂಜನ್ ರೈ ಮಠಂತ ಬಿಟ್ಟು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಅನೀಶ್ ವಿಫೋ ನ್ಯೂಸ್ ಪುತ್ತೂರು.